ಗುರುವಾಯನಕೆರೆ ಕಾರ್ಕಳ ರಾಜ್ಯ ಹೆದ್ದಾರಿಯ ಗುಂಡೇರಿ ಎಂಬಲ್ಲಿ ತಿರುವು ಪಡೆದುಕೊಳ್ಳುವ ಗೀಳಿಕಾಪು ಬೊಳ್ಳಾಚೆ ರಸ್ತೆಯಲ್ಲಿ 2.5 ಕಿಲೋಮೀಟರ್ ದೂರದಲ್ಲಿ ಕರಂಬಾರು ಗ್ರಾಮದಲ್ಲಿ ಶ್ರೀ ಕೇಳ್ಕರೇಶ್ವರ ದೇಗುಲವಿದೆ. ದೇವಸ್ಥಾನದ ಸನಿಹದಲ್ಲೇ ಫಲ್ಗುಣಿ ನದಿಯ ಉಪನದಿಯೊಂದು ಹರಿಯುತ್ತಿದೆ. ಇಲ್ಲಿ ಪೆರುವೋಳು ಜಾತಿಯ ಮೀನುಗಳು ಹೇರಳವಾಗಿವೆ. ಕಳೆದೆರಡು ತಿಂಗಳಿನಿಂದ ಹರಿವು ಕಡಿಮೆಯಾಗಿ ನೀರಿನ ಒರತೆಯಲ್ಲಿ ತೀವ್ರ ಇಳಿಮುಖವಾಗಿದೆ. ತಾಲೂಕಿನಲ್ಲಿ ಶಿಶಿಲದ ಶಿಶಿಲೇಶ್ವರ ದೇಗುಲದ ಪಕ್ಕದ ಕಪಿಲಾ ನದಿಯಲ್ಲಿ ಮತ್ಸ್ಯ ಸಂಕುಲವಿದ್ರೆ, ಇನ್ನೊಂದಿರುವುದು ಕೇಳ್ಕರೇಶ್ವರನ ಸನ್ನಿಧಿಯಲ್ಲಿ. ಆದರೆ ಇಲ್ಲಿನ ವಿಶಿಷ್ಟ ಜಾತಿಯ ಮತ್ಸ್ಯ ಸಂತತಿ ವಿನಾಶದಂಚಿನಲ್ಲಿದೆ ಎಂದು ಭಕ್ತಾದಿಗಳು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ದೇವಳದ ಕೆಳಭಾಗದಲ್ಲಿ ಬೃಹತ್ ಹೊಂಡವೊಂದಿದ್ದು ಬಹಳ ಸ್ವಲ್ಪ ನೀರಿನ ಸಂಗ್ರಹವಿದೆ. ಎಲ್ಲಾ ಮೀನುಗಳು ಇಲ್ಲಿಗೆ ಬಂದು ಸೇರಿದ್ದು, ಕಳೆದ 4-5 ದಿನಗಳಿಂದ ಸತ್ತ ಮೀನುಗಳ ಸಂಖ್ಯೆ ಹೆಚ್ಚಿದ್ದು ದಡಕ್ಕೆ ಬಂದು ರಾಶಿ ಬೀಳುತ್ತಿವೆ. ಬಿಸಿಲಿನ ಬೇಗೆಯಿಂದಾಗಿ ನೀರು ಬಿಸಿಯಾಗಿದ್ದು ಬಣ್ಣವೂ ಬದಲಾಗಿದೆ. ಹೀಗಾಗಿ ನೀರಿನಲ್ಲಿರುವ ಮೀನುಗಳು ಒದ್ದಾಡಿ ಪ್ರಾಣ ಬಿಡುತ್ತಿವೆ. 2017ರಲ್ಲಿ ನೀರಿನ ಕೊರತೆಯಿಂದಾಗಿ ಮತ್ಸ್ಯ ಸಂಕುಲ ಬರಿದಾಗತೊಡಗಿತ್ತು. ಆಗ ದೇವಳದ ಆಡಳಿತ ಮಂಡಳಿಯವರು ನದಿಗೆ ಟ್ಯಾಂಕರ್ ಮೂಲಕ ನೀರನ್ನ ತಂದು ಹಾಕುವ ಪ್ರಯತ್ನ ಮಾಡಿದ್ರು. ಇಲ್ಲಿ ಇನ್ನೂ 1 ವಾರ ಮಳೆ ಬರದಿದ್ದಲ್ಲಿ ಇದ್ದ ನೀರು ಇಂಗಿ ಲೋಡುಗಟ್ಟಲೆ ಮೀನುಗಳು ಸಾಯುವುದಂತೂ ಖಂಡಿತ ಅನ್ನೋದು ಸ್ಥಳೀಯರ ಆತಂಕ. 2017ರಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿತ್ತು. ಸಾವಿರಾರು ಮೀನುಗಳು ಸತ್ತು ಬಿದ್ದ ದೃಶ್ಯ ಇನ್ನು ಕಣ್ಣಿಗೆ ಕಟ್ಟಿದಂತಿದೆ. ಈ ಬಾರಿಯೂ ಹಾಗಾಗಬಾರದೆಂದು ದೇವರಲ್ಲಿ ಪ್ರಾರ್ಥಿಸಿ ಸಿಯಾಳಾಭಿಷೇಕ ಮಾಡಿದ್ದೇವೆ. ಆದಷ್ಟು ಬೇಗ ಮಳೆ ಬರಲಿ ಅನ್ನೋದೇ ಸ್ಥಳೀಯರ ಅಭಿಪ್ರಾಯ.